ಮಲ್ಟಿಪಲ್ ಸ್ಟೇಷನ್ ವ್ಯಾಪ್ತಿನಲ್ಲಿ ನೇಜರ್ ಎಂಬ ಒಂದು ನಲ್ಲಿ ಪಕ್ಕದಲ್ಲಿ ಒಂದೇ ಮನೆಯಲ್ಲಿ ಒಂದು 4 ಜನ ಮರ್ಡರ್ ಆಗಿದ್ದಾರೆ. ಅದರ ಜೊತೆಗೆ ಇನ್ನೊಬ್ಬರಿಗೆ ಗಾಯ ಆಗಿದೆ. ವಿಚಾರ ಏನಂದರೆ ಹಸೀನಾ ಎಂದು ಒಂದು 45 ವಯಸ್ಸು ಒಂದು ಲೇಡಿ ಮತ್ತು ಅವ್ರದ್ದು 3 ಮಕ್ಕಳು. ಅವ್ರು 3 ಜನ ಟೋಟಲಿ 4 ಜನ ಸೇರಿ ಯಾರೋ ಬಂದು ಸ್ಟ್ಯಾಬ್ ಮಾಡಿ ಡೆತ್ ಮರ್ಡರ್ ಆಗಿರೋದು ಕಂಡು ಬಂದಿದೆ. ಮತ್ತು ಅವ್ರದ್ದು ಮದರ್ ಇನ್ ಲಾಗೂ ಸ್ಟ್ಯಾಬ್ನಲ್ಲಿ ಗಾಯ ಆಗಿದೆ. ಅವ್ರಿಗೆ ಈಗಾಗಲೇ ನಾವು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೀವಿ. ಸೊ ಈಗ ಎಲ್ಲ ಸ್ಪಾಟ್ ವಿಸಿಟ್ ಮಾಡಿ ಡೀಟೇಲ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಆದಷ್ಟು ಬೇಗನೆ ಅಕ್ಯೂಸ್ಡನ್ನು ಪತ್ತೆ ಮಾಡಲಿಕ್ಕೆ ನಮ್ಮ ಫುಲ್ ಎಫರ್ಟ್ಸ್ ನಾವು ಈ ಹಂತದಲ್ಲಿ ನಮ್ಗೆ ಅದರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ. ನಾವು ಅದು ತನಿಖೆ ಆದಷ್ಟು ಬೇಗನೆ ಮುಗಿಸಿ ಆಮೇಲೆ ಉಳಿದ ಡೀಟೇಲ್ಸ್ ಸದ್ಯಕ್ಕೆ ಆ ಥರ ಏನು ಕಾಣ್ತಾ ಇಲ್ಲ. ಬರೀ ಸ್ಟ್ಯಾಬಿಂಗ್ ಥರ ಕಾಣ್ತಾ ಇದೆ. ಏನೋ ಪರ್ಸನಲ್ ನೇಟಿವ್ ಇರಬಹುದು ಎಂದು ಅನಿಸ್ತಾ ಇದೆ. ಬಟ್ ಡೀಟೇಲ್ ಇನ್ವೆಸ್ಟಿಗೇಷನ್ ಮಾಡಿ ಫೈನಲ್ ಏನು ಬರ್ತದೋ ಫ್ಯಾಮಿಲಿ ಮ್ಯಾಟ್ರ್ ಅನಿಸ್ತಾರೆ ಸರ್. ಅಷ್ಟು ಹೇಳಕ್ಕೆ ಅಂದರೆ ಅಷ್ಟು ಮೆಟೀರಿಯಲ್ ಇಲ್ಲ. ಈಗ ಏನು ಮನೆಯಲ್ಲಿ ಎಂದು ಯಾವುದು ಪ್ರಾಪರ್ಟಿ ಸದ್ಯಕ್ಕೆ ಹೋಗಲಿಲ್ಲ ಎಂದು ಅನಿಸ್ತಾ ಇದೆ. ಸೊ ಆ ಕಾರಣಕ್ಕೆ ಮರ್ಡರ್ ಆಗಿರೋದು ಚಾನ್ಸಸ್ ಭಾಳ ಕಡಿಮೆ ಇದೆ. ಇತರ ಕಾರಣಗಳನ್ನು ನಾವು ಡೀಟೇಲ್ ಆಗಿ ವೆರಿಫೈ ಮಾಡಿದ ಮೇಲೆ ಬಿಟ್ಟರೆ ಬೇರೆ ಯಾರು ಮನೆಯಲ್ಲಿ ಬೇರೆ ಯಾರೂ ಇಲ್ಲ. ಅಕ್ಕಪಕ್ಕದವರು ಬಂದು ಕೂಗಾಡಿದ್ದು ನೋಡಿದ ಮೇಲೆ ಈ ಥರ ಘಟನೆ ಆಗಿದ್ದು ಕಂಡು ಬಂತು. ಸುಮಾರು ಒಂದು 10 ಗಂಟೆಗೆ ಪೊಲೀಸ್ ಮಾಹಿತಿ ಬಂತು. ಬೇಗ ಬಂದು ಎಲ್ಲ ಸ್ಪಾಟ್ ಸೆಕ್ಯೂರ್ ಮಾಡಿ ಎಲ್ಲ ವೆರಿಫೈ ಮಾಡ್ತಾ ಇದ್ವಿ. ಆದಷ್ಟು ಬೇಗನೆ ಈ ಕೇಸ್ದು ಇನ್ವೆಸ್ಟಿಗೇಷನನ್ನು ಮುಕ್ತಾಯ ಮಾಡ್ತಾರೆ. ಅವರು ಬೇರೆ ಬೇರೆ ಕಡೆ ಕೆಲಸ ಮಾಡುವವರು ಎಂದು ಗೊತ್ತಾಗಿದೆ. ಬಟ್ ಇಬ್ಬರು ಮನೆಯಲ್ಲೇ ಇರೋರು, ಒಬ್ಬರು ಮಂಗಳೂರಿನಲ್ಲಿ ಕೆಲಸ ಮಾಡುವರು ಎಂದು ಪ್ರಿಲಿಮಿನರಿ ಮಾಹಿತಿ ಇದೆ. ಅದನ್ನು ನಾವು ಡೀಟೇಲ್ ಆಗಿ ಎನ್ಕ್ವೈರಿ ಮಾಡ್ತೀವಿ. ಇದರ ಮಕ್ಕಳ ಮೇಲೆ ಏನು ದ್ವೇಷದಿಂದ ಬಂದಿದ್ದಾರಾ ಅಥವಾ ಆ ಲೇಡಿ ಮೇಲೆ ಏನು ದ್ವೇಷದಿಂದ ಬಂದಿದ್ದಾರಾ ಅದನ್ನು ವೆರಿಫೈ ಮಾಡ್ತೀವಿ. ಹೊರಗೆ ಏನು ಕಂಡಿದ್ದಂಗೆ ಏನು ಮಾಹಿತಿ ಇಲ್ಲ. ಈ ಮರ್ಡರ್ ಮನೆ ಒಳಗೆ ನಡೆದಂಗೆ ಮಾಹಿತಿ ಇದೆ. ಈಗ ಅವ್ರದ್ದು ಹಸ್ಬೆಂಡಿಗೆ ಹೊರ ದೇಶದಲ್ಲಿ ಇದ್ದಾರೆ ಎಂದು ಈಗ ಹೇಳ್ತಾ ಇದ್ದಾರೆ. ಅದನ್ನು ನಾವು ವೆರಿಫೈ ಮಾಡಿ ಈಗ ಸದ್ಯಕ್ಕೆ ನಾವು ಕಲೆಕ್ಟ್ ಮಾಡಬೇಕು. ಈಗ 11 o'clock ಆಗ್ತಾ ಇದೆ, 10 o'clock ಮಾಹಿತಿ ಬಂದಿದೆ. ಸೊ ನಾವು ಆದಷ್ಟು ಬೇಗನೆ ಒಂದೇ ರೂಮಲ್ಲಿ ಆಗಿದೆ ಇಲ್ಲ, ಒಂದೇ ಮನೆಯೊಳಗೆ ಆಗಿದೆ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿ ಮಿಡಿತ.